ಮಣಂತ್ಯಾರುಪೇಟೆಯಲ್ಲಿ ಮೆರವಣಿಗೆಗೆ ಮಂಗಳೂರು ಕ್ಯಾಥೋಲಿಕ್ ಧರ್ಮ ಪ್ರಾಂತ್ಯದ ಬಿಷಪ್ ವಂದನೀಯ ಪೀಟರ್ ಪೌಲ್ ಸಲ್ಡಾನ ಚಾಲನೆ ನೀಡಿದರು. 3 ಪ್ರಾಂತ್ಯಗಳ ಧರ್ಮಗುರುಗಳು, ಸಾವಿರಾರು ಸಂಖ್ಯೆಯಲ್ಲಿ ಕ್ಯಾಥೋಲಿಕರು ಸಮಾರಂಭದಲ್ಲಿ ಪಾಲ್ಗೊಂಡಿದ್ದರು. ಸಮಾರಂಭದಲ್ಲಿ ಮಾತನಾಡಿದ ಧರ್ಮಾಧ್ಯಕ್ಷರು, ದೇವರು ಮತ್ತು ಮನುಷ್ಯರ ನಡುವೆ ನಂಬಿಕೆ ಬಹಳ ಮುಖ್ಯ. ಕ್ಯಾಥೋಲಿಕರು ದೇವರನ್ನ ನಂಬಿದವರು ಎಂದು ಹೇಳಿದರು. ಕ್ಯಾಥೋಲಿಕರು ಮುಖ್ಯವಾಹಿನಿಗೆ ಬರಬೇಕು ಎಂದು ಸಲಹೆ ಮಾಡಿದ ಅವರು, ಶಿಕ್ಷಣ ಮತ್ತು ಆರೋಗ್ಯ ಕ್ಷೇತ್ರಕ್ಕೆ ನಮ್ಮ ಸಮಾಜದ ಕೊಡುಗೆ ದೊಡ್ಡದಿದೆ ಎಂದು ಹೇಳಿದರು. ಮತಭೇದ, ಜಾತಿಭೇದ, ಬಡವ ಶ್ರೀಮಂತ ಎಂಬ ಭೇದವಿಲ್ಲದೆ ಎಲ್ಲರ ಸೇವೆಯಲ್ಲಿ ನಿರತರಾದ ಒಂದು ಕುಟುಂಬ ಅಂತ ಹೇಳ್ಬೋದು ನಾವು. ಯೇಸು ಸ್ವಾಮಿ ಜೀವಿಸಿದ್ದೇ ಪರರಿಗಾಗಿ ಹಾಗೂ ತಂದೆ ದೇವರ ಮಹಿಮೆಗಾಗಿ. ಅದೇ ರೀತಿಯಲ್ಲಿ ಬಾಳಲು ಪ್ರತಿಯೊಬ್ಬ ವ್ಯಕ್ತಿಗೂ ಯೇಸು ಸ್ವಾಮಿ ಆಹ್ವಾನಿಸುತ್ತಾರೆ. ನನ್ನನ್ನು ಹಿಂಬಾಲಿಸು ಅಂತ ಹೇಳಿದ್ದು, ನನ್ನಿಂದ ಮುಂದೆ ಹೋಗು ಅಂತ ಹೇಳಿಲ್ಲ, ನನ್ನನ್ನು ಹಿಂಬಾಲಿಸು ಅಂತ ಹೇಳಿದರು ಯೇಸು ಸ್ವಾಮಿ. ಹಾಗೆ ಅವರ ಹಿಂಬಾಲಕರಾಗಿ ನಾವು ಅವರನ್ನು ಪ್ರಭುವೆಂದು, ದೇವರೆಂದು ನಂಬಿ ಅವರ ಬೋಧನೆಯ ಮೇರೆಗೆ ನಮ್ಮ ಹೆಜ್ಜೆಗಳನ್ನು ಹಾಕ್ತಾ ಇದ್ದೇವೆ. ಸಮಾರಂಭದಲ್ಲಿ ಉದ್ಯಮಿ ರೊನಾಲ್ಡ್ ಕುಲಾಸೋ ಅವರಿಗೆ ವಿಶ್ವಭೂಷಣ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಸಮಾವೇಶಕ್ಕೆ ಸಹಕರಿಸಿದ್ದಕ್ಕಾಗಿ ಶಾಸಕ ಹರೀಶ್ ಪೂಂಜಾ ಅವರನ್ನು ಸನ್ಮಾನಿಸಲಾಯಿತು. ಮುಖ್ಯಮಂತ್ರಿಯವರ ಉಪ ಕಾರ್ಯದರ್ಶಿ ಅರುಣ್ ಫುಟಾಡೋ, ಮಂಗಳೂರು ಪೊಲೀಸ್ ಕಮಿಷನರ್ ಡಾ ಪಿ ಹರ್ಷ, ಲೋಕಸೇವಾ ಆಯೋಗದ ಸದಸ್ಯ ಡಾ ರೊನಾಲ್ಡ್ ಫೆರ್ನಾಂಡಿಸ್, ಸ್ವಾಮಿ ಬಿನೋಯ್ ಜೋಸೆಫ್, ಸ್ವಾಮಿ ರೆನಾಲ್ಡ್ ಡಿಸೋಜಾ, ಎಂಪಿ ನೊರೊನ್ನ, ಸ್ವಾಮಿ ಬೇಸಿಲ್ ವಾಸ್ ಮತ್ತಿತರರು ಉಪಸ್ಥಿತರಿದ್ದರು.